ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅಮೆರಿಕದಲ್ಲಿ ಶ್ರೀ ಪುತ್ತಿಗೆ ಮಠದ 9ನೇ ಶಾಖೆಯನ್ನ ಅಮೆರಿಕದ ಸಿಯಾಟಲ್ ನಗರದಲ್ಲಿ ವೆಂಕಟಕೃಷ್ಣ ಬೃಂದಾವನ ಎಂಬ ಹೆಸರಿನಲ್ಲಿ ಲೋಕಾರ್ಪಣೆಗೊಳಿಸಿದರು. ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ 60ನೇ ವರ್ಷದ ಜನ್ಮದಿನದ ಭವ್ಯ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಗಳಿಸಿರುವುದು ಒಂದು ವಿಶೇಷ ಸಂಯೋಗವಾಗಿದೆ. ಸಹ್ಯಾದ್ರಿ ಕನ್ನಡ ಸಂಘದ ಸಕ್ರಿಯ ಸದಸ್ಯರು, ಇತರ ಭಾರತೀಯ ಸಂಘಟನೆಗಳು ಮತ್ತು ಭಕ್ತರು ಈ ಕಾರ್ಯಕ್ರಮವನ್ನು ಸುನಿಯೋಜಿತವಾಗಿ ಆಯೋಜಿಸಿದ್ರು. ಈ ಮೂಲಕ ಸಿಯಾಟಲ್ ನಗರದ ಕೃಷ್ಣ ಭಕ್ತರ 5 ವರ್ಷದ ಕನಸು ಕಡೆಗೂ ನನಸಾದಂತಾಗಿದೆ. ಈ ವೆಂಕಟಕೃಷ್ಣ ಬೃಂದಾವನವು ಪ್ರಾರಂಭಿಕವಾಗಿ ಅರ್ಚಕರ ಮನೆಯಲ್ಲಿ ಕಾರ್ಯಾರಂಭಗೊಂಡಿದೆ. ಶ್ರೀ ಪುತ್ತಿಗೆ ಮಠದ 2 ಶಿಷ್ಯರು ಇಲ್ಲಿ ಪೂಜೆ ಮತ್ತು ಪೌರೋಹಿತ್ಯಾದಿ ಸೇವೆಗಳನ್ನು ನಿರ್ವಹಿಸಲು ಉಪಸ್ಥಿತರಿರುತ್ತಾರೆ. The Krishna himself appeared in the form of Venkata Krishna, and Krishna has appeared in the form of Vittala. So Venkateshwara is none other than Lord Krishna. That is why we are having Krishna in different forms in Seattle. That is why today it is special day for all the devotees of Seattle, and Lord Krishna has from Udupi has come to this day. Krishna is always behind the devotees. Wherever devotees, Krishna will come and stay with them. It is proved. Krishna, he has traveled from Dwaraka to Udupi. He crossed the ocean because of the devotion of Sri Jagadguru Madhvacharya. All the way he has come from Dwaraka to